ಕಾಪು ಕೊಂಕಣಿ ಮಠ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಿರುವ ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನಕ್ಕೆ ಸಮರ್ಪಣೆಗೊಳ್ಳಲಿರುವ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ನೂತನ ರಜತರಥದ ಪುರಪ್ರವೇಶ ನಡೆಯಿತು. ರಜತರಥದ ಶಿಲ್ಪಿ ಬಿಳಿಯಾರು ಗಣೇಶಾಚಾರ್ಯ ಮತ್ತು ತಂಡ ರಥವನ್ನ ಪೂರ್ಣಗೊಳಿಸಿ ಆಡಳಿತ ಮಂಡಳಿಗೆ ಬಿಟ್ಟುಕೊಟ್ಟ ಬಳಿಕ ಮಾರಿಗುಡಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ರಥವನ್ನ ಮಾರಿಗುಡಿಯಿಂದ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಭವ್ಯ ಮೆರವಣಿಗೆಯಲ್ಲಿ ತರಲಾಯಿತು. ರಾತ್ರಿ ಪ್ರಧಾನ ಅರ್ಚಕ ವೇದಮೂರ್ತಿ ಕಮಲಾಕ್ಷ ಭಟ್ ನೇತೃತ್ವದಲ್ಲಿ ದೇವರ ಪೂಜೆ ಪ್ರಾರ್ಥನೆ ನೆರವೇರಿಸಿ ಬಳಿಕ ವಾಸ್ತು ಹೋಮ ಬಲಿ ಪ್ರದಾನ ಸೇರಿದಂತೆ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಪಡೆದಾಗ ಆಗ ನುಡಿ ಬಂತು ಏನಂದ್ರೆ ಈ ಒಂದು ರಜತ ರಥಕ್ಕೆ ಇಲ್ಲಿ ಬರುವಂತ ಈ ಕ್ಷೇತ್ರಕ್ಕೆ ಬರುವಂತ ಪ್ರತಿಯೊಂದು ಭಕ್ತಾದಿಗಳ ದೇಣಿಗೆಯಿಂದ ಇದೊಂದು ರಥ ನಿರ್ಮಾಣವಾಗಬೇಕು ಅಂತ. ಅದರಿಂದ ಆಗಿನ ಆಡಳಿತ ಮಂಡಳಿಯವರು ಒಂದು ನಿರ್ಣಯ ಮಾಡಿದ್ರು. ಏನೆಂದರೆ ಇಲ್ಲಿ ಬಂದಂತ ಪ್ರತಿಯೊಂದು ಭಕ್ತ 5ನೇ ಇಸ್ವಿಯಲ್ಲಿ ಜನವರಿ ತಿಂಗಳಲ್ಲಿ ಆಗಿನ ಆಡಳಿತ ಮಂಡಳಿ ಆಗ ರಜತರಥ ನಿಧಿಗೆ ಜಮಾ ಮಾಡುತ್ತಿದ್ದೆವು. ಉದಾಹರಣೆಗೆ ಈಗ ಒಂದು ಪಂಚಕಜಾಯ ತಗೊಂಡ್ರು ಕೂಡ ಅದಕ್ಕೊಂದು 20 ರೂಪಾಯಿ ಇದ್ರೆ ಅದರಲ್ಲಿ ಒಂದು 5 ರೂಪಾಯಿ ರಜತರಥಕ್ಕೆ